ಸಹ್ಯಾದ್ರಿ ಸಂಚಯ ಪರಿಸರ ಸಂರಕ್ಷಣಾ ಸಮಿತಿ ದಕ್ಲು ಕುದುರೆಮುಖ ರಕ್ಷಿತಾರಣ್ಯಡು ಫಲಕೊರ್ಪುಣ ದೈಕ್ಲಿನ್ ನಡುಪುನ ಕಾರ್ಯಕ್ರಮದಿದ್ದೀರು. ಅರಣ್ಯಾಧಿಕಾರಿನ ಸಾಯಡು ಸಮಿತಿದ ಕೂಟ ದೈ ನಡೆದು ಪರಿಸರ ಒರಿಪುನಂಚ ಸಾಧನೆ ತೋಜಾದನು. ಒಂಜಿ ಕಡೆಟ್ ದೈ ಮರಕ್ಲಿನ ಕಡ್ತೊಂದು ಪರಿಸರ ನಾಶ ಮಲ್ಪುನ ಕಾರ್ಯ ನಡತೊಂದೇ ಉಂಡು. ನನೊಂಜಿ ಕಡೆಟ್ ಪರಿಸರ ಒರಿಪುನ ಹೋರಾಟ ಮಲ್ಪುನ ಸಂಘಲು ಪರಿಸರ ಒರಿಪೆರಗಾದು ಪುಣೆ ಒಂದು ಲೇರು. ಸರಕಾರ ಮಲ್ಪೊಡಾಯಿನ ಬೀಲಿನ ಇಂಚಿತ್ತಿ ಸಂಘಟನೆಲು ಮಲ್ತೊಂದುಲ್ಲ. ಸಹ್ಯಾದ್ರಿ ಸಂಚಯ ಪರಿಸರ ಸಂರಕ್ಷಣಾ ಸಮಿತಿದಕ್ಲೆ ಪರಿಸರ ಉರಿಪುನ ದಿಟ್ಟಿಡು ಮಾತನಮುನೆಡ್ಲ ಹೋರಾಟ ಮಲ್ತೊಂದು ಬೈದೀರು. ದಿನೇಶ್ ಹೊಳ್ಳ ದುಂಬಾಳ್ತಿಡು ಸಮಿತಿದಕ್ಲು ಪರಿಸರ ಸಂರಕ್ಷಣಾ ಕಾರ್ಯನು ನಡಪ ಒಂದು ಬೈದೀರು. ಕುದುರೆಮುಖ ರಕ್ಷಣದ ಕಾಡು ಫಲಕೊರ್ಪುನ ದೈಕ್ಲಿನ ನಡಪುನ ಕಾರ್ಯಕ್ರಮದಿದ್ದೀರು. ಈ ಪೊರ್ತುಡು ಅರಣ್ಯಾಧಿಕಾರಿಲ ಬಾತಿರ್ದು ಎಂಕುಲು ಆಯ್ನಾತ್ ದೈ ಮರಕ್ಲಿನ ಕಡ್ಪಂದ ನಂಚ ತೂಪಾಡ್ದು ಪೊತ್ತಾವಂದ ನಂಚ ಪ್ರಯತ್ನ ಬರೋಂದುಲ್ಲ. ಸಹ್ಯಾದ್ರಿ ಸಂಚಯದಕ್ಲಿನ ಕಾರ್ಯಗೂ ಎಂಕುಲು ಪ್ರೋತ್ಸಾಹ ಕೊರ್ಪ ಅಂದು ಪಂಡಿರು. ದಿನೇಶ್ ಹೊಳ್ಳ, ಅವಿನಾಶ್, ಶಶಿಧರ ಶೆಟ್ಟಿ ಇಂಚ ಸಮಿತಿದಕ್ಲಿನ ಪಾಕ ಜನತ ಕೂಟ ಫಲಕೊರ್ಪುನ ದೈಕ್ಲಿನ ನಡಪುನ ಕಾರ್ಯಡು ಪಾಲ್ದೆ ತುಂಡಿರು. ಮೊನ್ನೆಷ್ಟೇ ನಾವು ಬೆಳ್ತಂಗಡಿಯ ಕುದುರೆಮುಖ ರೇಂಜಿನ ನಡ ಅನ್ನುವಂಥ ಊರಲ್ಲಿ 316 ಗಿಡಗಳನ್ನು ನಟ್ಟು ಬಂದ್ವಿ. ಕೇವಲ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಅಭಿಯಾನಕ್ಕೆ ನಾವು ಕರೆ ಕೊಟ್ಟಾಗ ನಮ್ಮ ಜೊತೆ ರಾಜ್ಯದ ನಾನಾ ಭಾಗಗಳಿಂದ ಜನ ಬಂದರು. ಬೆಂಗಳೂರಿಂದ ಬಂದರು, ಉಡುಪಿ ಮಣಿಪಾಲದಿಂದ ಬಂದರು, ಬೈಂದೂರಿಂದ ಬಂದರು. 15 ದಿವಸಕ್ಕೆ ದುಬೈಯಿಂದ ಇಲ್ಲಿ ಬಂದಂಥ ವ್ಯಕ್ತಿ ಕೂಡ ಈ ವಾಟ್ಸಪ್ ಮೆಸೇಜ್ ನೋಡ್ಕೊಂಡ್ಬಿಟ್ಟು ಸೇರಿಕೊಂಡ್ರು. ಅಂತ ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಒಂದು 319 ಗಿಡವನ್ನು ನಾವು ಮೊನ್ನೆ ನಟ್ವಿ. ಹಾಗೆ ಮುಂದಿನ ದಿನಗಳಲ್ಲಿ ನಾಡ್ದು 22 ತಾರೀಕಿಗೆ ನಾವು ಸುಬ್ರಹ್ಮಣ್ಯ ರೇಂಜಲ್ಲಿ, ಹಾಗೆ ನೆಕ್ಸ್ಟ್ ಸಂಡೇ ಉಪ್ಪಿನಂಗಡಿ, ಹಾಗೆ ಹೆಬ್ರಿ, ಹಾಗೆ ಕೊಡಚಾದ್ರಿ, ಈ ರೇಂಜಲ್ಲಿ ಕನಿಷ್ಠ ಈ ಒಂದು ಮಳೆಗಾಲ ಮುಗಿಯೋರೊಳಗೆ ಒಂದು 3,000 ರಿಂದ 4,000 ಗಿಡಗಳನ್ನಾದ್ರೂ ನಾವು ಪ್ಲಾಂಟೇಶನ್ ಮಾಡಿ ಬೇಸಿಗೆಯಲ್ಲಿ ಮತ್ತೆ ಪುನಃ ಹೋಗಿ ಅವುಗಳಿಗೆ ಕಸವನ್ನು ತೆಗಿತಕ್ಕಂಥದ್ದು, ಬುಡಕ್ಕೆ ಮಣ್ಣಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡುವಂತ ಯೋಜನೆಯನ್ನ NECF ಜೊತೆ ಹಮ್ಮಿಕೊಂಡಿದ್ದೀವಿ.